ನಂಗೆ ನಿಜಲ್ಲಿ ಒಂದು ಖುಷಿ ಏನಂದರೆ ಅಪ್ಪು ಸರ್ ಬಗ್ಗೆ ಅದಾಗ ಹೌದಾ ತೂಗುದೀಪ್ ಶ್ರೀನಿವಾಸ್ ಅಂಕಲ್ ಮಗನ ಹಂಗೆ ಹಿಂಗೆ ಅಂತೇಳಿ ಪಾಪ ತುಂಬಾ ಖುಷಿ ಆದರು. ಎದುರುಗಡೆ ಹೆಂಗೆ ರಿಫ್ಲೆಕ್ಟ್ ಆಗೋದು ಆ ಥರ ನಾನು ರಿಫ್ಲೆಕ್ಟ್ ಆಗ್ತಾಗುತ್ತೆ. ಇವತ್ತು ರಾಜ್ಕುಮಾರ್ ಫ್ಯಾಮಿಲಿ ಅವರು ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಸರ್ ನನಗೆ ಅಪ್ಪು ಅವ್ರ ಬಗ್ಗೆ ಯಾಕಂದರೆ ಇವತ್ತು ನಾವು ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ನಾವು ನಮ್ಮ ಪಿಕ್ಚರ್ ರಿಲೀಸ್ ಮುಂಚೆ ಪ್ರತಿಯೊಂದು ಪ್ರೊಡ್ಯೂಸರ್ ಸೆಟ್ಲ್ಮೆಂಟ್ ಅನ್ನೋದಿತ್ತು. ಯೂನಿಟ್ಟು ಸ್ಟುಡಿಯೋ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಏನಾಗಲಿ ಸೆಟ್ಲ್ಮೆಂಟ್ ಮಾಡಿ ಅವ್ರ ಹತ್ರ NOC ತೊಗೊಂಡೋಗಿ ಸರ್ಕಾರಕ್ಕೆ ಕೊಟ್ಟರೆ ನಮ್ಮ ಸಬ್ಸಿಡಿ ಆಗಲಿ ಮತ್ತೊಂದಾಗಲಿ ಏನಾಗಲಿ ಪಿಕ್ಚರ್ ರಿಲೀಸ್ ಆಗಲಿ ಆಗಿರೋದು 100% ಟ್ಯಾಕ್ಸ್ ಫ್ರೀ ಕೊಡಲೇಬೇಕಾಯ್ತು. ಇದು 100% ಈ ಯೂನಿಟ್ ಅವ್ರ ಹತ್ರ ಆಗಲಿ ಸ್ಟುಡಿಯೋ ಅವ್ರ ಹತ್ರ ಆಗಲಿ ಎಲ್ಲ ಪ್ರತಿಯೊಬ್ಬರ ಹತ್ರ, ಆಮೇಲೆ ಕ್ಯಾಮ್ರಾಮ್ಯಾನ್ ಹತ್ರ ಆಗಲಿ ಕ್ಯಾಮ್ರಾಮ್ಯಾನ್ಗೆ ₹1 ಬಿಡೋಂಗಿಲ್ಲ. ಅವ್ನು ಸೈನ್ ಹಾಕ್ಕೊಟ್ರೆ ಪಿಕ್ಚರ್ ರಿಲೀಸ್. ಆ ಥರ ಒಂದು ಸಿಸ್ಟಮ್ ಇತ್ತು ನಮ್ಮಲ್ಲಿ. ಆವಾಗ ಯಾಕಂದ್ರೆ ಬಿಫೋರ್ ರಿಲೀಸ್ ನಾವು ಹೋಗ್ಲೇಬೇಕಲ್ಲ ಪ್ರೊಡ್ಯೂಸರ್ಸ್. ಹೋಗ್ಬಿಟ್ಟು ಕೇಳ್ಬಿಟ್ಟು ಪುನೀತ್ ಅವ್ರಿಗೆ ಹೇಳಿದ್ರು. ಯಾಕಂದರೆ ಪುನೀತ್ ಅವ್ರಿಗೆ ಹಿಂದೆ ಹೇಳಿದ್ರು, ಪಾಪ ಅವ್ರು ಮರ್ತೋಗಿದ್ದಾರೆ. ಅವ್ರದ್ದು ಅಪ್ಪು ಶೂಟಿಂಗ್ ಎಲ್ಲ ಇದ್ದಿತ್ತೆಲ್ಲ. ಅವರು ಆವಾಗ ತಾನೇ ಹೀರೋ ಆಗಿದ್ರು ಅವರು, ಅಪ್ಪು ಅವರು. ಸರಿ, ಆವಾಗ ಯಾರು ಹೀರೋ ಅಂತ ಕೇಳಿದ್ರು ಪುನೀತ್ ಅವರು. ಸರ್ ಹಿಂಗೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ದರ್ಶನ್ ಅವರು ಹೀರೋ ಈ ಪಿಕ್ಚರಲ್ಲಿ. ಅದಾಗ ಹೌದಾ ತೂಗುದೀಪ್ ಶ್ರೀನಿವಾಸ್ ಅಂಕಲ್ ಮಗನ ಹಂಗೆ ಹಿಂಗೆ ಅಂತೇಳಿ ಪಾಪ ತುಂಬಾ ಖುಷಿ ಆದರು. ಬಿಡ್ರಿ ನಾನು ಪಾಪ ಯಾವತ್ತು 70-80 ಸಾವಿರ ರೂಪಾಯಿ ಕಮ್ಮಿ ಮಾಡಿದ್ರು ಅವತ್ತು. ನಂಗೆ ನಿಜಲ್ಲಿ ಒಂದು ಖುಷಿ ಏನಂದರೆ ಅಪ್ಪು ಸರ್ ಬಗ್ಗೆ ಇವತ್ತು ಪಾಪ ಅವ್ರು 40-47 ವರ್ಷ. ಬಟ್ ನಾನು 2001ರಲ್ಲಿ ಎಷ್ಟು ಚಿಕ್ಕ ವಯಸ್ಸು. ನಾನು ಇವತ್ತು ಮೊನ್ನೆ ಅವ್ರು ತೀರ್ಕೊಂಡಾಗ ಆ ಚಿಕ್ಕ ವಯಸ್ಸಲ್ಲಿ ಅಂಥ ದೊಡ್ಡ ಗುಣ ಇತ್ತಾ ಇವರಿಗೆ. ಯಾಕಂದರೆ ಒಂದು ಯಂಗ್ಸ್ಟರ್ಸಲ್ಲಿ ಎಲ್ಲ ಫೈನಾನ್ಸು ಬರೀ ದುಡ್ಡು ಅಂತಲೇ ಇರೋದು. ಆ ಒಂದು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಗುಣ ಇತ್ತಾ ಪುನೀತ್ ಅವರಲ್ಲಿ ಅಂಥೇಳಿ ಅಷ್ಟು ಬೇಕಾದ್ರೆ ನಾನು ಇವತ್ತು ಅದು ನೆನೆಸ್ಕೊಳ್ತೀನಿ ಸರ್. ಇವತ್ತೇನ ನಾನು ಕೂಡ ವೈಯಕ್ತಿಕವಾಗಿ ಇವತ್ತೇನೋ ಒಂದು ಚಿತ್ರರಂಗದಲ್ಲಿ ಗುರುಸ್ಕೊಂಡು ಸಕ್ರಿಯವಾಗಿ ಇದು ಮಾಡಿ ಒಂದು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನ ಕಂಟೆಸ್ಟ್ ಮಾಡಬೇಕು. ಇವತ್ತು ರಾಜ್ಕುಮಾರ್ ಫ್ಯಾಮಿಲಿ ಅವರು ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡು ಹಂಗೆ ಬುದ್ಧಿ ಹೇಳಿದ್ದಾರೆ. ಇವತ್ತು ಇಡೀ ರಾಜ್ಕುಮಾರ್ ಕುಟುಂಬ ಅವರು, ನಮ್ಮ ಚಿನ್ನಪ್ಪಣ್ಣ ಆಗ್ಬೋದು, ಗೋವಿಂದಣ್ಣ ಆಗ್ಬೋದು, ನಮ್ಮ ಎಸ್ ಐ ಗೋವಿಂದರಾಜ್ ಅವರು, ಚಿನ್ನಪ್ಪಣ್ಣ, ಇಡೀ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬ ಪ್ರತಿಯೊಬ್ಬರು ಕೂಡ ಇವತ್ತು ಅವರ ಆಶೀರ್ವಾದದಿಂದ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಮಟ್ಟ. ಯಾಕಂದರೆ ಅಂಬರೀಷ್ ಅವ್ರ ಸಹಾಯ ಕೂಡ ಹಂಗೆ ಇತ್ತು ಪ್ರತಿಯೊಂದು. ವಿಷ್ಣು ಸಾರ್ ಹತ್ರ ನಾನು ಚೆನ್ನಾಗಿದ್ದೆ. ನಾನು ಇವತ್ತೂ ಅಷ್ಟೇ, ನಾನು ಯಾರ ಹತ್ರನೂ ಮನಸ್ತಾಪ ಅದು ಇದು ಏನಿಲ್ಲ ಸರ್. ಯಾಕಂದರೆ ನಂದು ಯಾವುದೇ ಥರ ಕಮಿಟ್ಮೆಂಟ್ ಆಗಲಿ ಮತ್ತೊಂದಾಗಲಿ ಅವೆಲ್ಲ ಇಲ್ಲ. ನಾನು ಪ್ರೀತಿ ಕೊಡ್ತೀವಿ, ಅವ್ರು ಪ್ರೀತಿ ಕೊಡಬೇಕಷ್ಟೇ. ನೀನು ಕೊಡೋಲ್ಲ, ನಾನು ಕೊಡೋಲ್ಲ. ನಂದು ಆ ಥರ ನೇಚರು. ಎದುರುಗಡೆ ಹೆಂಗೆ ರಿಫ್ಲೆಕ್ಟ್ ಆಗೋದು ಆ ಥರ ನಾನು ರಿಫ್ಲೆಕ್ಟ್ ಆಗ್ತೀನಿ. ಬಟ್ ಇವತ್ತು ಹಂಗೆ ನೀಟಾಗಿ ಎಲ್ಲ ಪ್ರತಿಯೊಬ್ಬರಲ್ಲೂ ಪ್ರೀತಿ ವಿಶ್ವಾಸ ಬಾಂಧವ್ಯದಲ್ಲೇ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾನು ಒಂದು ಮಟ್ಟದ ಹೆಸರು ಮಾಡಿದ್ದೀನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ. ಹಾಗೆ ನನ್ನ ಬೆಳೆಸಿದಂಥ ಗುರುಗಳಂಥ KV ಜಯರಾಮ್ ಅವರು, ಮೀನಾಕ್ಷಿ ಜಯರಾಮ್ ಅವರು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಅದರೊಟ್ಟಿಗೆ ನಮ್ಮ HV ಪ್ರಕಾಶ್ ಅವರು ಸತ್ತೋಗಿದ್ದಾರೆ, ಅವರು. ಆಮೇಲೆ ನಮ್ಮ ಸುಭಾಷ್ ಕಡ್ಕೋಳ್ ಅವರು ತೀರ್ಕೊಂಡಿದ್ದಾರೆ. ನಮ್ಮ ವಿಕ್ಟ್ರಿ ವಾಸು ಅವರು ಕೂಡ ಇವತ್ತು ನನ್ನ ಬೆಳವಣಿಗೆಗೆ ಭಾಳ ಪ್ರಮುಖವಾದಂಥ ಪಾತ್ರ ಅವರು ವಹಿಸಿದರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.